ಸೀರೆ ಖರೀದಿಗೆ ನೀ ಹೆಂಡತಿ ಜೊತೆ ಹೋಗ್ಬೇಕಾಗಿಲ್ಲ, ಯಾಕಂದ್ರೆ ಮನೆಯಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್ ಅದರಲ್ಲಿ ಮನೆಗೆ ಬಂದ್ಬಿಡತ್ತೆ, ಮನೆಗೆ ಬಂದ್ಬಿಡುತ್ತೆ. ಇನ್ನು ಬ್ಯಾಂಕ್ ಬೇಡವೇ ಬೇಡ, ಅಟ್ಲೀಸ್ಟ್ ಅಲ್ಲಾದ್ರೂ ಒಂದು 4 ಜನರನ್ನ ಭೇಟಿ ಆಗ್ತಿದ್ದು. ಪೇಟಿಎಂ ಏನೇ ಪೇಮೆಂಟ್ ಇದ್ರು ಒಂದು ಗುಂಡಿ ಹೊತ್ತಿದ್ರೆ ಸಾಕು, ಎಲ್ಲ ಹೋಗ್ಬಿಡುತ್ತೇವೆ. ಅದೇ ರೀತಿಯಲ್ಲಿ ಆತ್ಮೀಯರೇ, ಸಭೆ ಸಮಾರಂಭಕ್ಕೆ ಅಟೆಂಡ್ ಆಗೋದು ಬೇಡ. ಅಯ್ಯೋ ನಮ್ಗೆ ಎಲ್ಲಿದೆ ಟೈಮು, ವಾಟ್ಸಾಪಲ್ಲಿ ವಿಡಿಯೋ ಕಳಿಸಾಯ್ತಾ, ಇಲ್ಲೇಂದಲೇ ಬ್ಲೆಸ್ಸಿಂಗ್ ಮಾಡಿಬಿಡ್ತೀನಿ, ನಾನು ವಾಟ್ಸಾಪಲ್ಲೇ ಬ್ಲೆಸ್ಸಿಂಗ್ ಮಾಡ್ತೀನಿ, ವಾಟ್ಸಾಪಲ್ಲೇ. ಯಾಕಂದರೆ ಇನ್ನು ಅಟ್ಲೀಸ್ಟ್ ಕವರ್ ಇಡಕ್ಕಾದ್ರೂ ಹೋಗ್ತಾ ಇದ್ರು, ಅದು ಇಲ್ಲಲ್ಲ, ಪೇಟಿಎಮ್ ಅದರಲ್ಲೇ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ. ಆತ್ಮೀಯರೇ, ಮತ್ತೊಮ್ಮೆ ನಿಮಗೆ ಈ ದೇವವಾಕ್ಯ ಮಾಲಿಕೆಗೆ ಸ್ವಾಗತಿಸುತ್ತೇನೆ. ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗಲು ಸಂತೋಷಿಸುತ್ತೇನೆ. ದೇವರ ಅನಂತ ಆಶೀರ್ವಾದ ನಿಮ್ಮ ಮೇಲೂ ನಿಮ್ಮ ಕುಟುಂಬದ ಮೇಲೂ ಕೋರುತ್ತಾ ದೇವರ ವಾಕ್ಯವನ್ನು ನಾವೀಗ ಆಲಿಸುವುದಕ್ಕೆ ಮುಂದಾಗೋಣ. ಕರಗಳನ್ನು ಜೋಡಿಸಿಕೊಳ್ಳೋಣ. ಪ್ರಭುವಿನ ಆ ಪವಿತ್ರಾತ್ಮರ ಕೃಪಾ ಸಹಾಯವನ್ನು ಬೇಡುತ್ತಾ ವಾಕ್ಯವನ್ನು ಆಲಿಸೋಣ. ಸಂತ ಮತ್ತಾಯರು ಬರೆದ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 5 ವಾಕ್ಯ 13. ಈವರೆಗೆ ನೀವೇ ಉಪ್ಪು. ಉಪ್ಪೇ ಸಪ್ಪೆಯಾಗಿ ಬಿಟ್ಟರೆ ಅದಕ್ಕೆ ಇನ್ನಾವುದರಿಂದ ಪುನಃ ರುಚಿ ಬಂದಿತು? ಇನ್ನು ಅದು ಕೆಲಸಕ್ಕೆ ಬಾರದ ವಸ್ತು. ಜನರು ಅದನ್ನು ಆಚೆ ಬಿಸಾಡುತ್ತಾರೆ, ದಾರಿಗರು ಅದನ್ನು ತುಳಿದು ಬಿಡುತ್ತಾರಷ್ಟೇ. ಜಗತ್ತಿಗೆ ನೀವೇ ಜ್ಯೋತಿ. ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು. ಅಂತೆಯೇ ಯಾರೂ ದೀಪವನ್ನು ಹಚ್ಚಿ ಬಟ್ಟಲ ಕೆಳಗಡೆ ಬಚ್ಚಿಡುವುದಿಲ್ಲ, ದೀಪಸ್ತಂಭದ ಮೇಲಿಡುತ್ತಾರೆ. ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕನ್ನು ಕೊಡುತ್ತದೆ. ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರೈಸ್ ದ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಕಳೆದುಕೊಳ್ಳಬೇಡಿ, ಇವುಗಳನ್ನು ಕಳೆದುಕೊಳ್ಳಬೇಡಿ. ಕಳೆದುಕೊಳ್ಳಬೇಡಿ, ಇವುಗಳನ್ನು ಕಳೆದುಕೊಳ್ಳಬೇಡಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರ, ಮನುಷ್ಯ ಇವತ್ತು ಎಲ್ಲರಿಂದ ದೂರವಾಗ್ತಾ ಇದ್ದಾನೆ. ಒಂಟಿ ಜೀವನವನ್ನು ನಡೆಸುವುದಕ್ಕೆ ಆತ ಪ್ರಯತ್ನ ಮಾಡ್ತಾ ಇದ್ದಾನೆ. ಪೀಪಲ್ ಆರ್ ಗೋಯಿಂಗ್ ಅವೇ ಫ್ರಮ್ ಎವ್ರಿಥಿಂಗ್. ಜನರಿಂದ ಮಾತ್ರ ಅಲ್ಲ, ದೇವರಿಂದಲೂ ದೂರ ಆಗುವುದಕ್ಕೆ ಇವತ್ತು ಪ್ರಯತ್ನ ಪಡ್ತಾ ಇದ್ದಾನೆ. ನಮ್ಮ ಸುತ್ತ ಒಂದು ದೃಷ್ಟಿಯನ್ನು ಹಾಯಿಸಿದಾಗ ನಾವು ಕಾಣುವಂಥ ವಿಚಾರಗಳನ್ನು ನಿಮ್ಮ ಕಣ್ಣ ಮುಂದೆ ತರುವುದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೀವು ಸಣ್ಣದಿರುವಾಗ ನೋಡಿ, ನೀವು ಹೇಳ್ಬೇಕಾದ್ರೆ ಬೆಳಿಗ್ಗೆ ನಿಮ್ಮನ್ನು ಎಬ್ಬಿಸಬೇಕಾದ್ರೆ ಅಮ್ಮ ಬೇಕಿತ್ತು, ಅಪ್ಪ ಬೇಕಿತ್ತು. ಇವತ್ತು ಅಪ್ಪ ಅಮ್ಮ ಬೇಡ, ಎಲ್ರಾಮ್ ಆ್ಯಪ್ ಇದೆ. ಯಾವುದು ಸಾಂಗ್ ಬೇಕಾದರೂ ಹಾಕ್ಕೊಂಡು ಮಲ್ಕೊಂಡ್ರೆ ಸಾಕು, ಅದರಷ್ಟಕ್ಕೆ ಅದು ಬಡ್ಕೊಳ್ಳುತ್ತೆ, ಎದ್ಕೊಳ್ತೀವಿ. ಇನ್ನು ಒಂದು ಕಾಲ ಇತ್ತು, ವಾಕ್ ಹೋಗುವಾಗ ಪಕ್ಕದ ಮನೆಯವ್ರನ್ನ ಜಾನಿನೋ ಎಂಡ್ರಿನೋ ಕರ್ಕೊಂಡು ಬಾರಪ್ಪ ಒಟ್ಟಿಗೆ ವಾಕ್ ಹೋಗೋಣ ಅಂತ. ಈಗ ಇಲ್ಲ, ಈಗ ಇಲ್ಲ. 2 ಗುಂಡಿ ಹಾಕ್ಕೊಳ್ತಾರೆ, ಒಂದು ಮೊಬೈಲಿಗೆ ಒಂದು ಸಾಂಗ್ ಹಾಕ್ಕೊಳ್ತಾರೆ, ಅವರಷ್ಟಕ್ಕೆ ಡ್ಯಾನ್ಸ್ ಮಾಡಿಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾರೆ. ಈಗ ಸಂಗಾತಿ ಬೇಡ, ಇವನು ಹೆಂಡ್ತಿನ ಕರ್ಕೊಂಡು ಹೋಗಲ್ಲ. ಈಗ ವಾಕ್ ಒಂದು ಇದು ಹಾಕ್ಕೊಂಡು ನಾನು ಆರೋಗ್ಯವಾಗಿದ್ದರೆ ಸಾಕು ಅಂತ ಒಬ್ಬೊಬ್ಬರೇ ಹೋಗ್ಬಿಡ್ತಾರೆ. ಇನ್ನು ಮೊದಲೆಲ್ಲ ನೋಡಿ, ಮನೆಯಲ್ಲಿ ತಿಂಡಿ ಮಾಡುವಾಗ ಅಮ್ಮ ಇಲ್ಲ ಅಂದರೆ ಅಯ್ಯೋ ಎಂಥ ಕಷ್ಟ ಇತ್ತು ಅಲ್ವಾ. ಈಗ ಏನಿಲ್ಲ, ಝೊಮೊಟೊ ಮನೆಗೆ ಫುಡ್ ಮನೆಗೆ ಬಂದುಬಿಡುತ್ತೆ. ಅಮ್ಮ ಬೇಡ, ಡ್ಯಾಡಿ ಬೇಡ, ಯಾರೂ ಬೇಡ. ನೆಕ್ಸ್ಟ್ ಪಯಣಕ್ಕೆ ಹೋಗುವಾಗ ನಮ್ಮ ಪಕ್ಕದ ಮನೆಯಲ್ಲಿ ಆಟೋ ಏಟೋ ಗೀಟ ಇದ್ದರೆ ಅಣ್ಣನನ್ನು ಕರೆಯೋದಿತ್ತು. ಈಗ ಬೇಡ, ಉಬರ್, ಓಲಾ, ಮನೆಯಲ್ಲೇ ಆನ್ಲೈನ್ ಬುಕ್ಕಿಂಗ್, ಅವರು ಬರ್ತಾರೆ ಕರ್ಕೊಂಡು ಹೋಗ್ತಾರೆ. ಇನ್ನು ಅಟ್ಲೀಸ್ಟ್ ಒಂದು ದಾರಿ ಕೇಳಕ್ಕಾದ್ರೂ ನಮ್ಮ ಮನೆ ಮುಂದೆ ಒಂದು 10-15 ಕಾರುಗಳು ನಿಲ್ತಾ ಇದ್ವು, ಅದು ಈಗ ಇಲ್ಲ. ಯಾಕೆ? ಗೂಗಲ್ ಮ್ಯಾಪ್.
ಹಾಕೊಂಡ್ಬಿಟ್ರೆ ಸಾಕು, ಹೋಗೇ ಬಿಡುತ್ತೀವಿ. ಇನ್ನು ಅಂಗಡಿಗೆ ಹೋಗುವಂಥದ್ದು ಇಲ್ವೇನೆ, ಬಿಗ್ ಬಜಾರ್ ಫೋನ್ ಮಾಡಿದ್ರೆ ಸಾಕು. ಈಗ ಇನ್ನೊಂದು ಏನೋ ಬಂದಿದೆಯಂತೆ, ಅದು ಫ್ರಿಜ್ಜು, ಅದೇ ಹೇಳುತ್ತೆ ಅಂತೆ, ಇಷ್ಟು ಮಾಂಸ ಬೇಕು, ಇಷ್ಟು ಫಿಶ್ ಬೇಕು, ಇಷ್ಟು ತರಕಾರಿ ಬೇಕು. ಅವರೇ ಬಿಗ್ ಬಜಾರ್ ಅವರು ಬರ್ತಾರೆ, ಆ ಫ್ರಿಜ್ ಒಳಗಡೆ ತುಂಬಿಸ್ತಾರೆ, ಆನ್ಲೈನಲ್ಲೇ ಬಿಲ್ ಪೇಮೆಂಟ್ ಆಗುತ್ತೆ ಅಂತೆ. ಯಾರು ಬೇಡ. ಇನ್ನು ಸೀರೆ ಖರೀದಿಗೆ ನೀ ಹೆಂಡತಿ ಜೊತೆ ಹೋಗ್ಬೇಕಾಗಿಲ್ಲ, ಯಾಕಂದ್ರೆ ಮನೆಯಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್, ಅದರಲ್ಲಿ ಮನೆಗೆ ಬಂದ್ಬಿಡತ್ತೆ, ಮನೆಗೆ ಬಂದ್ಬಿಡುತ್ತೆ. ಇನ್ನು ಬ್ಯಾಂಕ್ ಬೇಡವೇ ಬೇಡ, ಅಟ್ಲೀಸ್ಟ್ ಅಲ್ಲಾದ್ರೂ ಒಂದು 4 ಜನರನ್ನ ಭೇಟಿ ಆಗ್ತಿದ್ದು. ಪೇಟಿಎಂ ಏನೇ ಪೇಮೆಂಟ್ ಇದ್ರು ಒಂದು ಗುಂಡಿ ಹೊತ್ತಿದ್ರೆ ಸಾಕು, ಎಲ್ಲ ಹೋಗ್ಬಿಡುತ್ತೇವೆ. ಅದೇ ರೀತಿಯಲ್ಲಿ ಆತ್ಮೀಯರೇ, ಸಭೆ ಸಮಾರಂಭಕ್ಕೆ ಅಟೆಂಡ್ ಆಗೋದು ಬೇಡ. ಅಯ್ಯೋ ನಮ್ಗೆ ಎಲ್ಲಿದೆ ಟೈಮು, ವಾಟ್ಸಾಪಲ್ಲಿ ವಿಡಿಯೋ ಕಳಿಸಾಯ್ತಾ, ಇಲ್ಲೇಂದಲೇ ಬ್ಲೆಸ್ಸಿಂಗ್ ಮಾಡಿಬಿಡ್ತೀನಿ, ನಾನು ವಾಟ್ಸಾಪಲ್ಲೇ ಬ್ಲೆಸ್ಸಿಂಗ್ ಮಾಡ್ತೀನಿ, ವಾಟ್ಸಾಪಲ್ಲೇ. ಯಾಕಂದರೆ ಇನ್ನು ಈ ಅಟ್ಲೀಸ್ಟ್ ಕವರ್ ಇಡಕ್ಕಾದ್ರೂ ಹೋಗ್ತಾ ಇದ್ರು, ಅದು ಇಲ್ಲಲ್ಲ, ಪೇಟಿಎಮ್, ಅದರಲ್ಲೇ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ. ಎಲ್ಲವೂ ಕಳ್ಕೊಂಡು ಬಿಟ್ಟಿದ್ದೀವಿ. ಆದ್ದರಿಂದ ಈ ಕಳ್ಕೊಳ್ಳುವಂಥದ್ದು, ಬಿಟ್ಟು ಬಿಡುವಂಥದ್ದು ಮನುಷ್ಯನ ಜೀವನದಲ್ಲಿ ಇವತ್ತು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಒಂದು ಕೆಲಸವನ್ನ ಆರಂಭ ಮಾಡಿ ಅರ್ಧದಲ್ಲಿ ಬಿಟ್ಟು ಬಿಡುವಂತಹದ್ದು, ಮನೆ ಕಟ್ಟಿ ಅರ್ಧದಲ್ಲಿ ಬಿಟ್ಟು ಬಿಡುವಂತಹದ್ದು, ವ್ಯಾಪಾರ, ವಿವಾಹ, ಒಳ್ಳೆಯ ಗುಣ, ದುರಭ್ಯಾಸಗಳನ್ನು ಬಿಟ್ಟು ಬಿಡಬೇಕು ಅಂತ ನಿರ್ಧಾರ ಮಾಡ್ತೀವಿ, ಆ ನಿರ್ಧಾರವನ್ನೇ ಬಿಟ್ಟು ಬಿಡ್ತೀವಿ. ಎಂಥ ವಿಪರ್ಯಾಸ ನೋಡಿ. ಆದ್ದರಿಂದ ಅದಕ್ಕೆ ನಾನು ಮೊದಲಿಗೆ ಹೇಳಿದೆ, ಕಳ್ಕೊಳ್ಬೇಡಿ, ಇದನ್ನ ಕಳ್ಕೊಳ್ಬೇಡಿ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸುತ್ತಿರುವಂಥ ನಾವು 7 ವಿಚಾರಗಳ ಬಗ್ಗೆ ಗಮನ ಹರಿಸಬೇಕು. ಇವತ್ತು 7 ನಾವು ಜೀವನದಲ್ಲಿ ಯಾವತ್ತೂ ಕಳ್ಕೊಳ್ಬಾರದು. ಯೇಸುವನ್ನು ಹಿಂಬಾಲಿಸ್ತಾ ಇರುವಂಥ ನಾವು ಈ 7 ವಿಚಾರಗಳನ್ನು ಎಲ್ಲಾದರೂ ಜೀವನದಲ್ಲಿ ಕಳ್ಕೊಂಡು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ನಾವು ಆಧ್ಯಾತ್ಮಿಕವಾಗಿ ಸತ್ತೋಗಿದ್ದೀವಿ ಅಂತ ಅರ್ಥ. ಮೊದಲನೆಯದು ಬೇಸರವಾದಾಗ, ರೋಗಗಳು ಬಂದಾಗ, ಸೋಲುಗಳು ಬಂದಾಗ, ಚಿಂತೆಗಳು ನಿಮ್ಮನ್ನು ಆವರಿಸಿದಾಗ, ಏಕಾಂಗಿಗಳು ನೀವಾದಾಗ ಪ್ರಾರ್ಥನೆಯನ್ನು ಕಳ್ಕೊಳ್ಬೇಡಿ, ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡಿರಿ. ಲೂಕನು ಬರೆದ ಶುಭ ಸಂದೇಶ 18ನೇ ಅಧ್ಯಾಯ 1ನೇ ವಾಕ್ಯ, ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥಿಸಿರಿ, ಬೇಸರಗೊಳ್ಳದೆ ನಿರಂತರವಾಗಿ ಪ್ರಾರ್ಥಿಸಿರಿ. ಮತ್ತಾಯನು ಬರೆದ ಶುಭ ಸಂದೇಶ 7ನೇ ಅಧ್ಯಾಯ 7ನೇ ವಾಕ್ಯ, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು. ಎಂಥ ಸುಂದರವಾದ ಮಾತುಗಳು. ಆದ್ದರಿಂದ ಪ್ರಾರ್ಥನೆ ನಮಗೆ ಒಂದು ಜೀವಾಳ. ನನ್ನ ಮತ್ತು ಪ್ರಭುವಿನ ನಡುವಿನ ಸಂಬಂಧವನ್ನು ವೃದ್ಧಿಗೊಳಿಸುವುದಕ್ಕೆ ದೇವರು ಉಚಿತವಾಗಿ ನಮಗೆ ಕೊಟ್ಟಿರುವಂಥವರ. ಆದ್ದರಿಂದ ಕುಟುಂಬದ ಪ್ರಾರ್ಥನೆ, ಸಭಾ ಪ್ರಾರ್ಥನೆ, ವೈಯಕ್ತಿಕ ಪ್ರಾರ್ಥನೆಯನ್ನ ಯಾವತ್ತೂ ಬಿಟ್ಟು ಬಿಡಬೇಡಿರಿ. ಹಣ, ಅಂತಸ್ತು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ನೀವು ಎಲ್ಲವನ್ನ ಕಳ್ಕೊಂಡ್ರೂ ಕೂಡ ಪ್ರಾರ್ಥನೆ ನಿಮ್ಮಲ್ಲೊಂದಿದೆ ಅಂತ ಹೇಳಿದ್ರೆ ಮತ್ತೆ ಎದ್ದು ನಿಲ್ಲುವಂಥ ಶಕ್ತಿಯನ್ನ ಪ್ರಭು ನಿಮಗೆ ಕರುಣಿಸ್ತಾರೆ. ಆದ್ರಿಂದ ನೆನಪಿನಲ್ಲಿಡಿ, ಪ್ರಾರ್ಥನೆಯನ್ನ ಕಳೆದುಕೊಳ್ಳಬೇಡಿ, ಪ್ರಾರ್ಥನೆಯನ್ನ ಬಿಟ್ಟು ಬಿಡಬೇಡಿರಿ. 2ನೇದು, ಪ್ರಭು ಯೇಸು ಕ್ರಿಸ್ತರನ್ನ ಹಿಂಬಾಲಿಸ್ತಾ ಇರುವಂತ ನಾವು ನಂಬಿಕೆಯನ್ನ, ವಿಶ್ವಾಸವನ್ನ ಕಳೆದುಕೊಳ್ಳಬಾರದು. ಇವತ್ತು ವಿಶ್ವಾಸವನ್ನ ಕಳೆದುಕೊಳ್ಳುವಂತ ಅನೇಕ ಸಂದರ್ಭಗಳು ನಮಗಿದಾವೆ. ಯಾಕಂದ್ರೆ ಊರನ್ನು ಬಿಟ್ಟ ಕೂಡಲೇ, ತುಂಬಾ ಜನ ನಾವು ವಿದೇಶದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ, ಅಲ್ಲಿ ನಮಗೆ ದೇವರ ವಾಕ್ಯ ಆಲಿಸುವುದಕ್ಕೆ ತುಂಬ ಸಮಯ ಕಷ್ಟ ಸಿಗೋದಿಲ್ಲ. ಯಾರೋ ಒಬ್ಬರು ಬರ್ತಾರೆ, ಬನ್ನಿ ನಾನು ಪ್ರೇಯರ್ ಕಂಡಕ್ಟ್ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ನಮ್ಗೆ ಹೆಂಗೂ ಪ್ರೇಯರ್ ಇಲ್ಲ, ಅವನು ಕರೀತಾನೆ, ಹೋಗ್ತೀವಿ. ನಮ್ಮ ತಲೆ ಒಳಗಡೆ ವಿಷವನ್ನು ತುಂಬ್ತಾ ಇದ್ದಾರೆ, ವಿಷವನ್ನು ತುಂಬ್ತಾ ಇದ್ದಾರೆ. ಯಾಕಂದರೆ ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ತುಂಬ ಜನ ನನಗೆ ಫೋನ್ ಮಾಡಿ, ಅದು ಯಾಕೆ ಫಾದರ್, ಇದು ಯಾಕೆ ಫಾದರ್. ನಾನು ಕೇಳ್ತೀನಿ, ನೀವು ರೋಮನ್ ಕ್ಯಾಥಲಿಕ್ ಅಥವಾ ಇನ್ಯಾವುದಕ್ಕೂ ಸೇರಿದ್ದೀಯಾ ಅಂತೇಳಿ. ಯಾಕಂದರೆ ನಿನಗೆ ಇಲ್ಲಿವರೆಗೆ ಇರದೇ ಇರುವಂಥ ಪ್ರಶ್ನೆಗಳು ಈಗ ಬರ್ತದೆ ಅಂತ ಹೇಳಿದ್ರೆ ಏನೋ ತೊಂದರೆಯನ್ನು ಅನುಭವಿಸ್ತಾ ಇದೆಯಾ ಅಂತ ಅರ್ಥ. ಆದ್ದರಿಂದ ನಿಮಗೆ ತಂದೆ ತಾಯಿಗಳಿಂದ ಬಂದಿರುವಂಥ ವಿಶ್ವಾಸವನ್ನ ನೀವು ಕಳೆದುಕೊಳ್ಳಬೇಡಿ. ಸಮಸ್ಯೆಗಳು ಬರ್ತವೆ, ಚಿಂತೆಗಳು ಬರ್ತವೆ, ದುಃಖಗಳು ಬಂದೇ ಬರ್ತವೆ. ಆದರೆ ನೋಡಿ, ಅಲ್ಲಿ ಯಾಯಿರ ಮಾರ್ಕನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 36ರಲ್ಲಿ ಜನ ಬಂದು ಹೇಳ್ತಾರೆ, ನಿನ್ನ ಮಗಳು ಸತ್ತು ಹೋದ್ಲು. ಆದರೆ ಯೇಸು ಹೇಳ್ತಾರೆ, ಏನೇ ಆದರೂ ನಿನ್ನ ವಿಶ್ವಾಸವನ್ನು ಮಾತ್ರ ನೀನು ಕಳೆದುಕೊಳ್ಳಬೇಡ. ಅದೇ ರೀತಿಯಲ್ಲಿ 12 ವರ್ಷದಿಂದ ರಕ್ತಸ್ರಾವಕ್ಕೆ ಒಳಗಾದಂತಹ ಸ್ತ್ರೀ ಜನರ ಮಧ್ಯದಲ್ಲಿ ನುಗ್ಗಿ ಜನರ ಒಂದು ಹೀನಾಯವಾದ ಮಾತುಗಳನ್ನು ಕೇಳುವ ಪ್ರಸಂಗ ಬಂದರೂ ಕೂಡ ಧೈರ್ಯದಿಂದ, ನಂಬಿಕೆಯಿಂದ ಯೇಸುವಿನ ಆ ಬಟ್ಟೆಯ ಹಂಚನ್ನು ಮುಟ್ಟಿ ಗುಣ ಹೊಂದುತ್ತಾಳೆ.
ಅದೇ ರೀತಿಯಲ್ಲಿ ಕಾನಾನ್ ನಾಡಿನ ಅನ್ಯ ಧರ್ಮಕ್ಕೆ ಸೇರಿದಂಥ ಸ್ತ್ರೀ ಯೇಸುವಿನ ಬಳಿಗೆ ಬಂದು, ನನ್ನ ಮಗಳಿಗೆ ದೆವ್ವ ಹಿಡಿದಿದೆ, ಆಕೆಯನ್ನು ಗುಣಪಡಿಸುವಂದಾಗ ಮೇಜಿನ ಮೇಲಿನ ರೊಟ್ಟಿಯನ್ನು ನಾಯಿಗಳಿಗೆ ಹಾಕಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನು ಯೇಸು ಹೇಳಿದರೂ ಕೂಡ ಯೇಸುವಿನ ಮೇಲಿನ ನಂಬಿಕೆಯನ್ನು ಆಕೆ ಬಿಡಲಿಲ್ಲ, ಅದ್ಭುತವನ್ನು ಕಾಣ್ತಾಳೆ. ಆದ್ರಿಂದ ಆತ್ಮೀಯರೇ, ಒಬ್ಬಾತ ದೇವರಲ್ಲಿ ಭಕ್ತಿ ಇದ್ದಂಥ ವ್ಯಕ್ತಿ ಒಮ್ಮೆ ಬೆಟ್ಟಕ್ಕೆ ಹೀಗೆ ಪ್ರಕೃತಿ ಸೌಂದರ್ಯವನ್ನು ನೋಡುವುದಕ್ಕೆ ಹೋದಂತೆ. ಹೋಗುವಾಗ ಏನೋ ಕಾಲು ಜಾರಿ ಕೆಳಗಡೆ ಬಿದ್ದುಬಿಟ್ಟು ಒಂದು ಕೊಂಬೆ ಆತನಿಗೆ ಸಿಕ್ಕಿತು. ಅಪ್ಪ, ನನ್ನ ಜೀವ ಉಳಿಯಿತು ಅಂತೇಳಿ ಕೊಂಬೆ ಹಿಡ್ಕೊಂಡು ಜೋರಾಗಿ ದೇವರನ್ನು ಕೂಗಿದಂತೆ, ದೇವಾ ನೀನಿದ್ರೆ ಬಾ ನೀನು ನನ್ನನ್ನು ರಕ್ಷಣೆ ಮಾಡು. ದೇವರು ಬಂದರು. ಪಾಪ ದೇವರು ಬಂದು ಭಕ್ತನಿಗೆ ಹೇಳಿದ, ನಾನು ಬಂದಿದ್ದೀನಿ, ನಿನ್ನ ಮೇಲೆ ನನಗೆ ಪ್ರೀತಿ ಇದೆ, ನನ್ನನ್ನು ರಕ್ಷಿಸು, ಒಂದು ಕೆಲಸ ಮಾಡು, ನೀನು ಹಿಡಿದಿರುವಂಥ ಕೊಂಬೆಯನ್ನು ಬಿಟ್ಟುಬಿಡು. ಇದಕ್ಕೆ ಅವ ಹೇಳದಂತೆ, ನೀನೆಂತ ದೇವರು ಸ್ವಾಮಿ, ನಾನು ಅಲ್ಲಿದ್ದ ಕೆಳಗಡೆ ಬಿದ್ದಿದ್ದೀನಿ, ಇಷ್ಟೊಬ್ಬಳಿಗೆ ಬದುಕಿದ್ದೀನಿ ಅಂತ ಹೇಳಿದ್ರೆ ಕೊಂಬೆ ಹಿಡ್ಕೊಂಡು ಬದುಕಿದ್ದೀನಿ, ಅದನ್ನೇ ಬಿಟ್ಬಿಡು ಅಂತ ಹೇಳ್ತೀಯಲ್ಲ, ನೀನು ಹೋಗು, ನಾನು ಬೇರೆ ದೇವರನ್ನು ಹುಡುಕಾಡ್ತೀನಿ ಅಂದಂತೆ. ದೇವರು ಹೋಗ್ಬಿಟ್ರು. ಇವ ಇಡೀ ರಾತ್ರಿ ಆ ಕೊಂಬೆ ಹಿಡ್ಕೊಂಡು ಗಟ್ಟಿಯಾಗಿ ನಿಂತಿದ್ದಾನೆ. ಬೆಳಿಗ್ಗೆ ನೋಡ್ತಾನೆ, ಇವ ಕೊಂಬೆ ಹಿಡ್ಕೊಂಡಿದ್ದೆಲ್ಲಿ, ಅರ್ಧ ಅಡಿ ನೆಲ ಕೆಳಗಡೆ ಅವ ಹಿಡ್ಕೊಂಡು ನೇತಾಡ್ತಾ ಇದ್ದಾನೆ. ತುಂಬ ಸಮಯ ನಮ್ಮ ಪರಿಸ್ಥಿತಿಗಳು ಹಾಗೆ. ದೇವರು ನಮಗೆ ಆಶೀರ್ವಾದ ಕೊಡ್ತಾರೆ, ಆದರೆ ಅನುಭವಿಸುವಂಥ ಕೃಪೆ ನಮ್ಮ ಹತ್ರ ಕೆಲವೊಮ್ಮೆ ಇರೋದಿಲ್ಲ. ನಾವು ದೇವರನ್ನು ದೂರ್ತೀವಿ. ದೇವರು ಹೇಳ್ತಾರೆ, ನೋಡಿ ನಿನ್ನ ಹತ್ರನೇ ನಾನು ಇದ್ದೀನಿ, ಆ ನಂಬಿಕೆ ನಮ್ಮ ಹತ್ರ ಇರಲಿ. ಅದರಿಂದ ನಂಬಿಕೆ, ವಿಶ್ವಾಸವನ್ನು ಬಿಟ್ಟು ಬಿಡಬೇಡಿ. ಇದು ಎರಡನೇ ಸಂಗತಿ ನಾವು ಮಾಡಬೇಕಾದದ್ದು. ಮೂರನೇದ್ದು, ನಿರೀಕ್ಷೆಯನ್ನ ಕಳೆದುಕೊಳ್ಳಬೇಡಿ, ಭರವಸೆಯನ್ನ ಕಳೆದುಕೊಳ್ಳಬೇಡಿ. ಸಂತ ಪೌಲರು ಕೊಲೋಸ್ಯದವರಿಗೆ ಬರೆದ ಪತ್ರ, ಅಧ್ಯಾಯ 1 ವಾಕ್ಯ 23, ಶುಭ ಸಂದೇಶ ಕೇಳುವಾಗ ನೀವು ಹೊಂದಿದ ಭರವಸೆಯನ್ನ ಕಳೆದುಕೊಳ್ಳಬೇಡಿ. ಯಾಕಂದ್ರೆ ಜೀವನದಲ್ಲಿ ಭರವಸೆ ಇದ್ರೆ ಮಾತ್ರ ಗುರಿಗಳು ನಮಗೆ ಕಾಣುತ್ತವೆ, ಮುಂದೆ ಹೋಗುವುದಕ್ಕೆ ಒಂದು ಪ್ರೇರಣೆ ಸಿಗತ್ತೆ. ಜೀವನದಲ್ಲಿ ಭರವಸೆನೇ ಇಲ್ಲ, ಏನು ಮಾಡಕ್ಕೆ ಸಾಧ್ಯ? ಆದ್ದರಿಂದ ಯೇಸು ಹೇಳುವಂಥದ್ದು, ಜೀವನದಲ್ಲಿ ಭರವಸೆಯನ್ನ ಕಳೆದುಕೊಳ್ಳಬೇಡಿ. ನಾಲ್ಕನೇದು, ಕ್ರಿಸ್ತನನ್ನ ಬಿಟ್ಟು ಬಿಡಬೇಡಿರಿ. ಸಂತ ಪೌಲರು ತಿಮೋತಿಗೆ ಬರೆದ ಮೊದಲನೇ ಪತ್ರ 1ನೇ ಅಧ್ಯಾಯ 19ನೇ ವಾಕ್ಯ, ವಿಶ್ವಾಸವನ್ನು, ಒಳ್ಳೆಯ ಮನಸಾಕ್ಷಿಯನ್ನ ಸುರಕ್ಷಿತವಾಗಿ ಇಟ್ಟುಕೋ. ಕೆಲವರು ತಮ್ಮ ಮನಸಾಕ್ಷಿಗೆ ವ್ಯತಿರಿಕ್ತವಾಗಿ ನಡೆದು ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ಹುಮೇನೇಯ ಮತ್ತು ಅಲೆಕ್ಸಾಂದ್ರ ಇಬ್ಬರು ಸೈತಾನನ ವಶದಲ್ಲಿದ್ದಾರೆ, ಅವರು ಕ್ರಿಸ್ತರನ್ನ ಬಿಟ್ಟಿದ್ದಾರೆ ಎನ್ನುವಂಥ ಮಾತು. ಆದ್ದರಿಂದ ಆತ್ಮೀಯರೇ, ನಾವು ಕಷ್ಟದಲ್ಲಿರುವಾಗ, ಚಿಂತೆಯಲ್ಲಿರುವಾಗ, ವೇದನೆಯಲ್ಲಿರುವಾಗ ಪ್ರಭುವಿನ ನೆನಪಾಗುವಂತಹದ್ದು ಸಹಜ. ಆದರೆ ಆರಾಮವಾಗಿದ್ದಾಗ, ಎಲ್ಲವೂ ಸುತೂತ್ರವಾಗಿ ನಡೆಯುವಾಗ ನಾವು ಕ್ರಿಸ್ತನನ್ನ ಬಿಟ್ಟು ಬಿಡುವಂತಹದ್ದಲ್ಲ, ಅದು ಸರಿಯಾದ ಮಾರ್ಗವೂ ಅಲ್ಲ. ಆದ್ದರಿಂದ ಪ್ರಭು ನಮಗೆ ಹೇಳ್ತಾರೆ, ಕ್ರಿಸ್ತನನ್ನ ಬಿಟ್ಟು ಬಿಡಬೇಡಿ. ಅದಕ್ಕಾಗಿ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು, ನೀವು ಈ ಧರೆಗೆ ಉಪ್ಪು, ನೀವು ಈ ಧರೆಗೆ ಬೆಳಕು ಅನ್ನುವಾಗ ಆ ಬೆಳಕು ಪಸರಿಸಬೇಕು ನಮ್ಮ ಕಾರ್ಯಗಳಲ್ಲಿ. ಆದ್ದರಿಂದ ಕ್ರಿಸ್ತನನ್ನ ನಾವು ಇಟ್ಕೊಳ್ಬೇಕು. ಅದಕ್ಕಾಗಿ ಪ್ರಭೇಸ್ ಕ್ರಿಸ್ತ ಹೇಳ್ತಾರೆ, ನಾನೇ ದ್ರಾಕ್ಷ ಬಳ್ಳಿ, ನೀವು ಅದರ ಕವಲು ಬಳ್ಳಿಗಳು. ಅದರಿಂದ ಕ್ರಿಸ್ತನೊಂದಿಗೆ ನಾವು ಇದ್ದಾಗ ಫಲ ಕೊಡುವಂಥ ವ್ಯಕ್ತಿಗಳಾಗ್ತೀವಿ. ಐದನೇದು, ಕಷ್ಟಗಳಿಂದ ವಿಮುಖನಾಗಬೇಡ. ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ 5ನೇ ವಾಕ್ಯ, ಸರ್ವೇಶ್ವರ ನೀಡುವ ಶಿಕ್ಷೆಯನ್ನ ತಾತ್ಸಾರ ಮಾಡದಿರು, ದಂಡಿಸುವಾಗ ಧೈರ್ಯದಿಂದಿರು. ದೇವರು ನನ್ನನ್ನು ಶಿಕ್ಷಿಸ್ತಾರೆ ಎಂದು ನೊಂದು ಹೋಗಬೇಡ. ಕೆಲವೊಮ್ಮೆ ಶಿಕ್ಷೆ ಒಳ್ಳೆಯದಕ್ಕೆ ಇರುತ್ತೆ. ಆದ್ರಿಂದ ಕಷ್ಟಗಳಿಂದ ವಿಮುಖನಾಗಬೇಡ. ಯಾರು ಯೋಚನೆ ಮಾಡೋದು ಬೇಡ, ನಾವು ಸುಖದ ಕಾಲದಲ್ಲಿ ಯೇಸುವಿನ ಜೊತೆಗಿರ್ತೀವಿ, ದೇವರ ಜೊತೆಗಿರ್ತೀವಿ, ಕಷ್ಟ ಬಂದಾಗ ದೂರ ಹೋಗ್ತೀವಿ. ಇಲ್ಲ, ಕಷ್ಟಗಳು ನಮ್ಮನ್ನ ಕ್ರಿಸ್ತರೆಡೆಗೆ ಕರೆದುಕೊಂಡು ಬರುವಂಥ ಸಾಧನಗಳು, ಕಷ್ಟಗಳು ನಮ್ಮನ್ನ ಪರಿವರ್ತನೆಗೊಳಿಸುವ ಸಾಧನಗಳು, ಕಷ್ಟಗಳು ನಮ್ಮನ್ನ ಕ್ರಿಸ್ತರಲ್ಲಿ ಹೊಳಪುಗೊಳಿಸುವಂಥ ಸಾಧನಗಳಾಗಿರ್ತವೆ. ಆರನೇದು, ಒಳ್ಳೆಯದನ್ನ ಮಾಡಲು ಹಿಂಜರಿಯದಿರು. ಒಳ್ಳೆಯದನ್ನ ಮಾಡುವಂತ ಸಮಯಗಳು ಬಂದಾಗ ನೀನು ಹಿಂಜರಿಯದಿರು. ಗಲಾತ್ಯದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ 9ನೇ ವಾಕ್ಯ, ಸತ್ಕಾರ್ಯ ಮಾಡುವುದರಲ್ಲಿ ಬೇಸರ ಪಡದಿರೋಣ.
ಎದೆಗುಂದದಿರೋಣ. ಸೂಕ್ತ ಕಾಲದಲ್ಲಿ ಸತ್ಫಲಗಳನ್ನು ನೀವು ಕೊಯ್ಯುವಿರಿ. ತುಂಬ ಸಮಯ ನನಗೆ ಕೆಲವರು ನನ್ನ ಪ್ರಬೋಧನೆಗಳನ್ನು ವೀಕ್ಷಣೆ ಮಾಡುವಂಥವರು ಹೇಳುವುದುಂಟು, ಫಾದರ್ ಇಷ್ಟೆಲ್ಲ ಒಳ್ಳೆಯದು ಮಾಡ್ತೀನಿ, ನನಗೆ ಯಾಕೆ ಕಷ್ಟ ಬರಬೇಕು? ನೋಡಿ, ಆತನಿಗೆ ಅಷ್ಟೆಲ್ಲ ಒಳ್ಳೆಯದು ಮಾಡಿದ್ದೀನಿ, ಆತ ನನಗೆ ತಿರುಗಿ ಬಿದ್ದನಲ್ವಾ, ಯಾಕೆ ಫಾದರ್ ಒಳ್ಳೆಯದು ಮಾಡಬೇಕು? ಅದೇ ಅಲ್ವಾ ಇವತ್ತು ನಾವು ಶುಭ ಸಂದೇಶದಲ್ಲಿ ಕೇಳಿದ್ದೀವಲ್ವಾ, ಒಳ್ಳೆಯದನ್ನು ನಿರೀಕ್ಷೆ ಮಾಡಿ ನೀನು ಒಳ್ಳೆಯದನ್ನು ಮಾಡಿದರೆ ಅದರಿಂದ ಏನು ಫಲ ನಿನಗೆ? ನೋಡಿ, ನಮ್ಮ ಒಳ್ಳೆಯತನ ಫಲ ಕೊಡಬೇಕು ಅಂತ ಹೇಳಿದರೆ ನಾವು ಒಳ್ಳೆಯದು ಮಾಡಿದವರು ನಮಗೆ ತಿರುಗಿ ಹೊಡ್ತಾ ಕೊಡಲೇಬೇಕು. ಆವಾಗಲೇ ಅದರ ಫಲ ನಮಗೆ ಮುಂದಕ್ಕೆ ಸಿಗುವಂಥದ್ದು. ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಹೇಳುವಂಥ. ಅದರಿಂದ ನಮಗೆ ತಿರಸ್ಕಾರಗಳು ಸಿಗ್ತವೆ ಅಂತೇಳಿ ನಾವು ಒಳ್ಳೆಯದನ್ನು ಮಾಡುವುದನ್ನು ನಿಲ್ಲಿಸಬಾರದು. ತುಂಬ ಸಮಯ ಇದೇ ಆಗತ್ತೆ. ಭಾಳ ಚೆನ್ನಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಾರೆ, ಚರ್ಚಲ್ಲಿ ದುಡಿತಾ ಇರ್ತಾರೆ. ಯಾರೋ ಒಬ್ಬನು ಹೇಳ್ತಾನೆ, ಜಾಸ್ತಿ ಎಲ್ಲ ತುಂಡು ತಿಂದಿರಬೇಕು, ಫಾದರಿಗೂ ಅವನಿಗೂ ಭಾಳ ಕ್ಲೋಸ್ ಕನೆಕ್ಷನ್ ಇದೆ ಅಂತ ಯಾರೋ ಹೇಳ್ತಾರೆ. ಯಾಕೆಂದರೆ ಹೊಟ್ಟೆ ಕಿಚ್ಚವರು ತುಂಬ ಜನ ಇರ್ತಾರೆ. ಯಾಕಂದರೆ ಕೇಳ್ತೀರ, ಚರ್ಚಲ್ಲೆಲ್ಲ ಕೆಲಸ ಮಾಡೋರಿಗೆ ಇದೆಲ್ಲ ಸಾಮಾನ್ಯವಾಗಿ ಕೇಳಕ್ಕೆ ಸಿಗತ್ತೆ. ಕೇತಿ ಆತೋ ತಾಚಾ ಪಟ್ಲೆ ಅಂದ ಉಂಟ ಅಂತ. ಯಾಕೆ ಫಾದರ್ ಅಂತ ಹಿಂದಕ್ಕೆ ಹೋಗ್ತಾನೆ, ಸರಿ ನೆಕ್ಕಕ್ಕೆ ಸಿಗುತ್ತೆ ಅಲ್ಲಿ ಅಂತ ಕೇಳಿದ್ದೀರಿ ನೀವು. ನಿಮಗೆ ಗೊತ್ತು, ಫಾದರ್ ಮನೆಯಲ್ಲಿ ಕೆಲಸ ಮಾಡಿದರೆ ಒಂದು ಟೀನು ಸಿಗಲ್ಲ ಅನ್ನುವಂಥದ್ದು ಕೆಲಸ ಮಾಡಿದವನಿಗೆ ಗೊತ್ತಿರುತ್ತೆ ಬಿಡಿ, ಅದು ಎರಡನೇ ಮಾತು. ಹಾಗಾದರೆ ಸರಿ ನೆಕ್ಕಕ್ಕೆ ಸಿಗ್ತದೆ ಅಂತ ಹೇಳಿದರೆ ಇವನಿಗೆ ಬಂದು ನೆಕ್ಬಹುದಲ್ವಾ? ಅವರು ಬರಲ್ಲ, ಅವರು ಇರೋದೇ ಹಂಗೆ, ಅವರ ಸಂತಾನನೇ ಹಂಗೆ, ಅವರ ವಂಶನೇ ಹಂಗೆ. ಯಾಕಂದರೆ ಅವರು ಆ ರೀತಿಯಲ್ಲಿ ಮಾತಾಡದಿದ್ರೆ ಅವರ ವಂಶಕ್ಕೆ ಅಪವಾದ ಮಾಡದಂಗೆ ಅವರು ಒಳ್ಳೆಯದು ಮಾತಾಡೋಕ್ಕೆ ಬರಲ್ಲ. ನಿನಗೆ ಒಳ್ಳೆಯದನ್ನು ಮಾಡುವುದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಳ್ಳೆಯದನ್ನು ಮಾಡುವುದನ್ನು ನಿಲ್ಲಿಸಬೇಡ. ಆದ್ದರಿಂದ ಅವರ ಬಾಯಿಯನ್ನು ನೀನು ಒಳ್ಳೆಯದನ್ನು ಮಾಡುವುದರ ಮೂಲಕನೇ ಮುಚ್ಚಿಸಬೇಕೇ ಹೊರತು ನೀನು ನಿಲ್ಲಿಸಿದ ಕೂಡಲೇ ಅವ್ರು ಏನು ಹೇಳ್ತಾರೆ, ನೋಡು ನಾನು ಹೇಳಿದ್ದು ಸರಿ ಅಲ್ವಾ, ಈಗ ನೋಡು. ಅದರಿಂದ ಆ ಮಾತನ್ನು ಅವರ ಬಾಯಿಯಿಂದ ಬರುವಾಗೆ ನೋಡ್ಕೊಳ್ಬಾರ್ದು. ಅದರಿಂದ ಒಳ್ಳೆಯದನ್ನು ಮಾಡುವುದನ್ನು ನಿಲ್ಲಿಸಬೇಡ. 7ನೇದು, ಸಭೆ ಸೇರುವುದನ್ನು ಕಳೆದುಕೊಳ್ಳಬೇಡ. ಇಬ್ರಿಯರಿಗೆ ಬರೆದ ಪತ್ರ 10ನೇ ಅಧ್ಯಾಯ 25ನೇ ವಾಕ್ಯ, ನಿಮ್ಮಲ್ಲಿ ಅನೇಕರು ಸಭೆ ಸೇರುವ ಪದ್ಧತಿಯನ್ನು ಬಿಟ್ಟಿದ್ದಾರೆ. 3ನೇ ಆಜ್ಞೆ, ದೇವರ ದಿನವನ್ನು ಪರಿಶುದ್ಧವಾಗಿ ಕಾಪಾಡಿಕೊ. ಕಾಲವೊಂದಿತ್ತು, ಭಾನುವಾರ ಬಂತು ಅಂತೇಳಿದರೆ ಎಂಥ ಆನಂದ, ಎಲ್ಲ ಕ್ರೈಸ್ತ ಭಕ್ತರು ಇರುತ್ತಿದ್ದರು ದೇವಾಲಯದ ಒಳಗಡೆ. ಆದರೆ ಇವತ್ತು ನಮಗೆ ಮರ್ತೋಗಿದೆ. ನಮ್ಮ ಪಕ್ಕದ ಮನೆಯ ಮುಸ್ಲಿಂ ಮನೆಯವರಿಗೆ ಗೊತ್ತಿದೆ ನಾವು ಭಾನುವಾರ ಚರ್ಚಲ್ಲಿ ಇರಬೇಕು, ಪಕ್ಕದ ಮನೆಯ ಲೀಲಕ್ಕನಿಗೆ ಗೊತ್ತಿರುತ್ತೆ ನಾವು ಭಾನುವಾರ ಚರ್ಚಲ್ಲಿ ಇರಬೇಕು ಅಂತ. ಭಾನುವಾರ ಬೆಳಿಗ್ಗೆ ಆದ ಕೂಡಲೇ ಬಾಯಮ್ಮ ಪಾತ್ರೆ ತೊಳೆಯುವುದನ್ನು ನೋಡಿರುವಂಥ ಬೀಪಾತುಮ್ಮ ಕೇಳ್ತಾಳೆ, ಏನಮ್ಮ ಪೂಜೆಗೆ ಹೋಗಿಲ್ಲ? ಲಲಿತಕ್ಕ ಕೇಳ್ತಾರೆ, ಇವತ್ತು ಭಾನುವಾರ ಪೂಜೆಗೆ ಹೋಗಿಲ್ವಾ? ನೋಡಿ, ಅವರಿಗೆ ಗೊತ್ತಿರುತ್ತೆ ನಾವು ಭಾನುವಾರ ಚರ್ಚಲ್ಲಿ ಇರಬೇಕು. ಇವತ್ತು ಏನಾಗಿದೆ, ಎಲ್ಲ ಫಂಕ್ಷನ್ಗಳು ನಮಗೆ ಭಾನುವಾರನೇ. ಯಾಕಂದರೆ ಫಂಕ್ಷನ್ ಇಡುವವರಿಗೆ ಭಾನುವಾರ ಒಂದಿರುವುದು ರಜೆ, ಅವತ್ತಿದ್ರೆ ಮಾತ್ರ ನೆಂಟರು ಬರ್ತಾರೆ. ಈ ಸಂದೇಶವನ್ನು ವೀಕ್ಷಣೆ ಮಾಡುತ್ತಿರುವಂಥ ಎಲ್ಲರೂ ಕೇಳಿ, ಹೌದು ಭಾನುವಾರ ಒಂದಿರುವಂಥದ್ದು. ಆದರೆ ಆತ್ಮೀಯರೇ, ಅವರು ಭಾನುವಾರದ ಪೂಜೆಗೆ ಭಾಗವಹಿಸದೆ ನಿಮ್ಮ ಫಂಕ್ಷನ್ನಲ್ಲಿ ಅವರು ಭಾಗವಹಿಸಿದರೆ ಅವರು ಭಾನುವಾರದ ಪೂಜೆಯಲ್ಲಿ ಭಾಗವಹಿಸದಂತೆ ಮಾಡಿರುವಂಥದ್ದು ನೀವು. ಅದರ ಶಾಪ ಇದೆಯಲ್ಲ, ಅದನ್ನು ನೀವೇ ಹೊತ್ತುಕೊಳ್ಬೇಕಾಗತ್ತೆ. ಅದರಿಂದ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನಾವು ಭಾನುವಾರ ಫಂಕ್ಷನ್ಗಳನ್ನು ಮಾಡಬೇಡಿ ಅಂತ ಹೇಳಲ್ಲ, ಮಾಡಿ. ಆದರೆ ನೀವು ಇನ್ವಿಟೇಷನ್ ಕೊಡುವಾಗ ಅಟ್ಲೀಸ್ಟ್ ಅವರಿಗೆ ಹೇಳಿ, ಭಾನುವಾರದ ಪೂಜೆಯಲ್ಲಿ ಭಾಗವಹಿಸಿ ಬನ್ನಿ ಅಂತ ಹೇಳಿ. ಆದ್ದರಿಂದ ತುಂಬ ಸಮಯ ನಮಗೆ ಎಲ್ಲರಿಗೂ ಕೂಡ ಇವತ್ತು ಭಾನುವಾರ ಫ್ರೀ ಡೇ ಅಂತ ಆಗಿಬಿಟ್ಟಿದೆ. ಅದರಿಂದ ಗಾಡ್ಸ್ ಡೇ ಹೋಗಿಬಿಟ್ಟಿದೆ, ಅದು ದೇವರ ದಿನ ಅನ್ನುವಂಥದ್ದು ಹೋಗಿಬಿಟ್ಟು ಭಾನುವಾರ ಭಾಗವಾರವಾಗಿದೆ. ಭಾಗವಾರ ಏನು? ಭಾಗವಾರ ಇವತ್ತು ಮಟನ್ ಮಾಡೋಕ್ಕೆ, ನಾಳೆ ಒಳ್ಳೆ ಮೂವಿ ನೋಡೋಕ್ಕೆ, ಇವತ್ತು ಮಾಲಿಗೆ ಹೋಗೋಕ್ಕೆ, ಭಾನುವಾರ ಮಾಲಿಗೆ ಹೋಗೋಣ, ಭಾನುವಾರ ಮೂವಿಗೆ ಹೋಗೋಣ, ಭಾನುವಾರ ಬೀಚಿಗೆ ಹೋಗೋಣ, ಭಾನುವಾರ ಪಿಳಿಕುಳಕ್ಕೆ ಹೋಗೋಣ, ಭಾನುವಾರ ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಚರ್ಚಿಗೆ ಹೋಗೋಣ ಅನ್ನುವಂಥದ್ದಿಲ್ಲ. ಇವತ್ತು ಮಕ್ಕಳಿಗೂ ಕೂಡ ಭಾನುವಾರ ದಿವಸ ಡ್ಯಾನ್ಸ್ ಕ್ಲಾಸು, ಇದು ಏನದು ಕಥಕ್ಕಳಿ, ಕೂಚಿಪುಡಿ, ನಶಪುಡಿ ಎಲ್ಲ ಪುಡಿಗಳು ಬರ್ತವೆ. ಕೊನೆಗೆ ಮಕ್ಕಳೇ ಪುಡಿ ಆಗಿಬಿಡ್ತವೆ.
ಎಲ್ಲ ಮಕ್ಕಳನ್ನು ಹಿಂಡಿ ಬಿಂಡಿ ಧರ್ಮೋಪದೇಶ ತರಗತಿಗೆ ಕಳಿಸಲ್ಲ, ನಾವು ಧರ್ಮೋಪದೇಶ ತರಗತಿಗೆ ಕಳಿಸಲ್ಲ, ಎಲ್ಲಿನೂ ಕಳಿಸಲ್ಲ. ಅದೆಲ್ಲ ಕಷ್ಟ ಆಗಲ್ಲ. ನಾನು ಮೊನ್ನೆ ಒಂದು ಎಲ್ಲೋ ಕಡೆ ಓದಿದೆ, ಪ್ರಥಮ ಪರಮಪ್ರಸಾದದ ಮಕ್ಕಳಿಗೆ ಅಷ್ಟು ಹಿಂಡಿ ಇದು ಜಪ ಕಲಿಸೋದು ಬೇಡ ಅಂತೇಳಿ. ಹಾಗಾದ್ರೆ ಎಲ್ಲವೂ ಬೇಡ, ಎಲ್ಲವನ್ನ ಬಿಟ್ಟು ಬಿಡೋಣ. ನಮ್ಮ ಮಕ್ಕಳು ಅದರಷ್ಟಕ್ಕೆ ಬೆಳೆದಾದ ಮೇಲೆ ಕಲ್ತುಕೊಳ್ಳಿ. ಎಲ್ರಿಗೂ ಗೊತ್ತಿದೆ ನಮ್ಮ ಮಕ್ಕಳು ಎಷ್ಟು ಕಲಿತಾರೆ ಅಂತೇಳಿ. ಆದ್ರಿಂದ ತಂದೆ ತಾಯಿಗಳೇ, ಭಾನುವಾರ ಸಭೆ ಸೇರುವಂತ ಪದ್ಧತಿಯನ್ನ ಬಿಟ್ಟು ಬಿಡಬೇಡಿರಿ. ಈ 7 ಅಂಶಗಳನ್ನ ನಾವು ಇವತ್ತು ಆಲಿಸಿದ. ಯಾವುದಂದ್ರೆ, ಪ್ರಾರ್ಥನೆಯನ್ನ ಬಿಟ್ಟು ಬಿಡಬೇಡಿ, ನಂಬಿಕೆಯನ್ನ ಬಿಟ್ಟು ಬಿಡಬೇಡಿ, ನೆಕ್ಸ್ಟ್ ಭರವಸೆಯನ್ನ ಕಳೆದುಕೊಳ್ಳಬೇಡಿ, ಕ್ರಿಸ್ತನನ್ನ ನಿಮ್ಮ ಜೀವನದಲ್ಲಿ ಕಳೆದುಕೊಳ್ಳಬೇಡಿ. ಸಂಪತ್ತಿರ್ಬೋದು, ಆಸ್ತಿ ಇರ್ಬೋದು, ಅಂತಸ್ತಿರ್ಬೋದು, ಎಲ್ಲ ಇರ್ಬೋದು. ಕ್ರಿಸ್ತ ಇಲ್ಲದಿದ್ದರೆ ಎಲ್ಲವೂ ಶೂನ್ಯವಾಗತ್ತೆ. ಅದೇ ರೀತಿಯಲ್ಲಿ ಕಷ್ಟಗಳಿಂದ ವಿಮುಖರಾಗಬೇಡಿ. ಕಷ್ಟಗಳು ಬರುವಂಥದ್ದು ಒಳ್ಳೆಯದಕ್ಕೆ ಅನ್ನೋದನ್ನು ಯೋಚನೆ ಮಾಡಿ. ಒಳ್ಳೆಯದನ್ನು ಮಾಡುವುದನ್ನು ಕೈ ಬಿಡಬೇಡಿ. ನಿಮಗೆ ಸಮಾಜ ನಿಮ್ಮನ್ನು ತಿರಸ್ಕರಿಸಬಹುದು. ಯಾರು ನೀವು ಮಾಡುವಂಥದ್ದು ಸಮಾಜಕ್ಕಾಗಲ್ಲ, ದೇವರಿಗಾಗಿ ಅನ್ನುವುದನ್ನು ಮನಸ್ಸಿನಲ್ಲಿಡಿ. ಮಾತ್ರವಲ್ಲ, ಸಭೆ ಸೇರುವುದನ್ನು, ಭಾನುವಾರದ ಪೂಜೆಯನ್ನು ತಪ್ಪಿಸಬೇಡಿ. ಅದರಿಂದ ಕೊನೆಯದಾಗಿ ನಿಮಗೆ ಹೇಳ್ತೀನಿ, ಈ ಭಾನುವಾರದ ಪೂಜೆ ಅಂತ ಹೇಳುವಾಗ 3 ವಿಚಾರಗಳನ್ನು ದಯವಿಟ್ಟು ತಪ್ಪಿಸಬೇಡಿ. ಒಂದನೇದ್ದು, ಕುಟುಂಬದ ಜಪಸರವನ್ನು ತಪ್ಪಿಸಬೇಡಿ, ಯಾವತ್ತೂ ತಪ್ಪಿಸಬೇಡಿ ಕುಟುಂಬದ ಜಪಸರ. ಎರಡನೇದ್ದು, ಕೊನೆಗೆ ನೀವು ನಿದ್ದೆಗೆ ಬೆಡ್ರೂಮಿಗೆ ಹೋಗುವಾಗ, ಬೆಡ್ಡಿಗೆ ಹೋಗುವ ಮೊದಲು ದೇವರ ವಾಕ್ಯವನ್ನು ಓದುವುದನ್ನು ತಪ್ಪಿಸಬೇಡಿ. ಕೊನೆಯದಾಗಿ, ಭಾನುವಾರದ ಪೂಜೆ ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ. ನಾನು ನಿಮ್ಮ ಹತ್ರ ಚಾಲೆಂಜ್ ಮಾಡ್ತೀನಿ, ಈ 3 ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳಿ, ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಖಂಡಿತ. ಕೈ ಜೋಡಿಸಿಕೊಳ್ಳೋಣ. ಅನೇಕ ಸಂದರ್ಭದಲ್ಲಿ ನಾವು ಕೆಲವೊಂದನ್ನು ಅರ್ಧದಲ್ಲಿ ಬಿಟ್ಟಿರ್ಬೋದು, ಕಳೆದುಕೊಂಡಿರ್ಬೋದು. ಅದನ್ನೆಲ್ಲವನ್ನ ದಯಾಮಯ ದೇವ ಮತ್ತೆ ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ನೀವು ದಯಾವಂತರು. ನಿಮ್ಮಂತೆ ದಯಾವಂತರಾಗಲು, ನಿಮ್ಮನ್ನು ಪ್ರತಿಬಿಂಬಿಸಲು, ಪ್ರತಿನಿಧಿಸಲು, ಪ್ರತಿಧ್ವನಿಸಲು ನೀವು ನಮ್ಮನ್ನು ಆಯ್ಕೆ ಮಾಡಿದ್ದೀರಿ. ನಿಮ್ಮ ಪ್ರತಿರೂಪಗಳಾಗಿ ನಾವು ಈ ಲೋಕದಲ್ಲಿ ನಮ್ಮ ಜೀವನವನ್ನು ಹೇಗೆ ನಿಭಾಯಿಸ್ತೀವಿ, ಅದರ ಮೇಲೆ ನಿಮ್ಮನ್ನು ನಾವು ಈ ಲೋಕಕ್ಕೆ ಪ್ರಕಟಿಸ್ತೀವಿ. ಅದರಿಂದ ನಿಮ್ಮನ್ನು ಬಿಟ್ಟಗಲದೆ, ನಿಮ್ಮನ್ನು ನಿರಂತರವಾಗಿ ಆಶ್ರಯಿಸಲು ಬೇಕಾದಂಥ ಶಕ್ತಿಯನ್ನು ನಮಗೆ ಕರುಣಿಸಿಕೊಡಿರಿ ಪ್ರಭುವೇ. ಈ ಧ್ವನಿ ಮಾಲಿಕೆಯನ್ನು, ವಾಕ್ಯ ಮಾಲಿಕೆಯನ್ನು ವೀಕ್ಷಿಸಿದಂಥ ಸರ್ವರನ್ನು ನಿಮ್ಮ ದೈವಿಕ ಕರಗಳಿಗೆ ಸಮರ್ಪಣೆ ಮಾಡುತ್ತಾ, ನಿಮ್ಮ ಪವಿತ್ರ ರಕ್ತದ ಸಂರಕ್ಷಣೆಯನ್ನು ಅವರಿಗೆ ದಯಪಾಲಿಸುತ್ತಾ, ಅವರ ಕೋರಿಕೆಗಾಗಿ ಪ್ರಾರ್ಥಿಸಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ಆಶೀರ್ವದಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ಸದಾಕಾಲ ಕಾಪಾಡಲಿ. ಆಮೇನ್.